ಮಂಗಳೂರಿನ ಕೊಟ್ಟಾರದಲ್ಲಿ ಕಚೇರಿಯನ್ನು ಹೊಂದಿರುವ ಪ್ರತಿಷ್ಠಿತ ಇನ್ವೆಂಚರ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಇದರ ಅಧೀನದಲ್ಲಿರುವ ಇನ್ವೆಂಚರ್ ಫೌಂಡೇಶನ್ ಹಾಗೂ ಕೀರ್ತನ್ ಕಿಶಾ ಫೌಂಡೇಶನ್ ಇದರ ಸಹಯೋಗದೊಂದಿಗೆ ಬಡ ರೋಗಿಗಳಿಗಾಗಿ ಉಚಿತ ಅತ್ಯಾಧುನಿಕ ಸುಸಜ್ಜಿತ ಆಂಬ್ಯುಲೆನ್ಸ್ ವಾಹನವನ್ನು ಮಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸುವ ಮೂಲಕ ಲೋಕಾರ್ಪಣೆ ಮಾಡಲಾಯಿತು. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ವಾಹನಕ್ಕೆ ಸಾಂಪ್ರದಾಯಿಕ ಚಾಲನೆಯನ್ನ ನೀಡಿ ಶುಭ ಹಾರೈಸಿದ್ರು. ಈ ವಾಹನವು ಮಂಗಳೂರು ಮಹಾನಗರ ಪಾಲಿಕೆಯ ಕಂಟ್ರೋಲ್ ರೂಮ್ನಿಂದ ಕಾರ್ಯಾಚರಿಸಲಿದೆ. ಇನ್ವೆಂಚರ್ ಸಂಸ್ಥೆಯ ಸಿಇಒ ಕೃಷ್ಣ ಮೋಹನ್ ಪೈ ಅವರು ಸಂದೇಶವನ್ನ ಕಳುಹಿಸಿ ಕೋವಿಡ್ ಮಹಾಮಾರಿಯ ಈ ಸಂದರ್ಭದಲ್ಲಿ ಜನಸಾಮಾನ್ಯರು ಇದರ ಸದುಪಯೋಗವನ್ನ ಪಡೆಯುವಂತಾಗಲಿ ಎಂದು ಆಶಿಸಿದ್ರು. ಈ ಸಂದರ್ಭದಲ್ಲಿ ಇನ್ವೆಂಚರ್ ಸಂಸ್ಥೆಯ ನಿರ್ದೇಶಕ ಕೆ ಸತ್ಯೇಂದ್ರ ಪೈ, ಪಾಲಿಕೆಯ ಕಮಿಷನರ್ ಅಕ್ಷಯ್ ಶ್ರೀಧರ್, ಸಹಾಯಕ ಕಮಿಷನರ್ ಸಂತೋಷ್ ಕುಮಾರ್, ಕಾರ್ಪೊರೇಟರ್ ಲೀಲಾವತಿ ಪ್ರಕಾಶ್, ಡಾಕ್ಟರ್ ಸುಜಯ ಭಂಡಾರಿ, ಮಂಗಳ ಕ್ಯಾಶು ಇದರ ಆಡಳಿತ ಪಾಲುದಾರರಾದ ಡಿ ವಾಸುದೇವ ಕಾಮತ್, ಇನ್ವೆಂಚರ್ ಸಂಸ್ಥೆಯ ವ್ಯವಸ್ಥಾಪಕರಾದ ನರಸಿಂಹ ಮಲ್ಯ, ಹರೀಶ್ ಕಾಮತ್, ಅನಿಲ್ ಸಾಲ್ಯಾನ್, ಮೋಹನ್ ಪಡ್ರೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.